ದಕ್ಷಿಣ ಭಾರತದ ಪ್ರಧಾನ ಮಹಾಕ್ಷೇತ್ರಗಳಲ್ಲಿ ಒಂದಾದ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರುವ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕದ್ರಿ ಶ್ರೀ ಜೋಗಿಮಠ ಬಹಳ ಪುರಾತನವಾದ ಶೈವ ಪರಂಪರೆಯ ಧಾರ್ಮಿಕ ಕ್ಷೇತ್ರವಾಗಿದೆ. ಇದೀಗ ಮಠದಲ್ಲಿ ಕಾಲಭೈರವ ದೇವರ ದೇವಸ್ಥಾನದ ಗರ್ಭಗುಡಿ ನವೀಕರಣ ಸಹಿತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲಿದೆ ಅಂತ ಕದ್ರಿ ಶ್ರೀ ಯೋಗೇಶ್ವರ ಮಠದ ಮಠಾಧಿಪತಿ ಶ್ರೀ ನಿರ್ಮಲನಾಥಜಿ ಮಹಾರಾಜ್ ತಿಳಿಸಿದರು. ಅವರು ಕದ್ರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕದ್ರಿ ಶ್ರೀ ಯೋಗೀಶ್ವರ ಮಠದ ಆರಾಧ್ಯ ಮೂರ್ತಿಯಾದ ಶ್ರೀ ಕಾಲಭೈರವ ದೇವರನ್ನ ನಾಥ ಸಂಪ್ರದಾಯದ ಋಷಿಮುನಿಗಳು ಅನಾದಿ ಕಾಲದಿಂದಲೂ ಪೂಜಿಸಿ ಆರಾಧಿಸಿಕೊಂಡು ಬಂದಿರುತ್ತಾರೆ. ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸಿ ಶ್ರೀ ಭೈರವ ದೇವರನ್ನ ಪ್ರಾರ್ಥಿಸಿದಲ್ಲಿ ಅನುಗ್ರಹಿಸುತ್ತಾರೆ ಎಂಬ ನಂಬಿಕೆ ಇದೆ. ಶ್ರೀ ಮಠದಲ್ಲಿ ಪರಿವಾರ ದೇವರಾದ ಶ್ರೀ ಗಣಪತಿ, ಶ್ರೀ ಮರಳು ಧೂಮಾವತಿ, ಶ್ರೀ ಆಂಜನೇಯ, ಶ್ರೀ ಜ್ವಾಲಾ ಮಹಾಮಾಯಿ, ಶ್ರೀ ಪರಶುರಾಮ, ಯಜ್ಞಕುಂಡ, ಸೀತಾಬಾವಿ, ಪಾಂಡವರ ಗುಹೆ ಮೊದಲುಗೊಂಡು ಪವಿತ್ರ ನಾಗಸನ್ನಿಧಿ ಮತ್ತು ಪಾತಾಳ ಭೈರವನ ಸಾನ್ನಿಧ್ಯವು ಈ ಧಾರ್ಮಿಕ ನೆಲೆಗಟ್ಟಿನಲ್ಲಿದೆ. ಈಗಾಗಲೇ ಶ್ರೀ ಕಾಲಭೈರವ ದೇವರ ಗರ್ಭಗುಡಿಯಲ್ಲಿ ಶಿಲಾಮಯವನ್ನಾಗಿ ಪುನರ್ ನಿರ್ಮಾಣ ಕಾರ್ಯ ಆರಂಭಿಸಲಿದ್ದೇವೆ. ಈ ಪುಣ್ಯ ಕಾರ್ಯಕ್ಕೆ ಪ್ರತಿಯೊಬ್ಬರೂ ತನುಮನ ಧನಗಳಿಂದ ಸಹಕರಿಸಬೇಕು ಎಂದು ಹೇಳಿದರು. जैसे इस स्थान की रक्षा, इस क्षेत्र की रक्षा कद्री काल भैरवनाथ करते हैं। कद्री काल भैरवनाथ भगवान मंजुनाथ के प्रथम शिष्य हैं, जो अलग अलग नामों से सारे धरती की क्षेत्र की रक्षा करते हैं। तो ऐसे ही भगवान मंजुनाथ जी द्वारा ये क्षेत्र स्थापित, भगवान मंजुनाथ जी द्वारा यहाँ की प्रथा भी स्थापित है। और कई युगों से मच्छंद्रनाथ जी के बाद कई योगेश्वर आए, ज्वालानाथ जी भी आए, कई तपस्वी लोग आए, सुंदरनाथ जी भी आए। ऐसे करते करते आज तक ये अभी तक चलती है। और मेरे भी जुंडी का कार्यकाल अभी 5 साल व्यतीत हो गया है। और ये कई काल से, आधुनिक काल से, कई देख के चले गए, कई देख रहे हैं, कोई देखेंगे। ये तो चलता ही आया है। मानव जीवन का धर्म है सिर्फ सेवा करना, सेवा करना और सेवा के द्वारा धर्म की रक्षा करना और धर्म के द्वारा परिवार का पालन करना और उसी पालन और आवक के द्वारा अपने समाज में एकत्रित होकर एक होकर रहना। ಅನಂತರ ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಜೀರ್ಣೋದ್ಧಾರ ಮತ್ತು ಕಾರ್ಯನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದ ಹರಿನಾಥ್ ಬೋಂದೆಲ್ ಅವರು ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಕದ್ರಿ ಕಾಲಭೈರವ ದೇವರ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಲು ಮಠಾಧೀಶರು ಹೊರಟಿದ್ದಾರೆ. ಮಚ್ಚೇಂದ್ರನಾಥ್ ಮತ್ತು ಯೋಗ ಗುರು ಶ್ರೀ ಗೋರಕ್ಷಕನಾಥರು ವಾಸ ಮಾಡುತ್ತಿದ್ದಂತಹ ಈ ಸ್ಥಳಕ್ಕೆ ವಿಶೇಷವಾದ ಮಹತ್ವವಿದೆ. ನಾವೆಲ್ಲ ಒಟ್ಟಿಗೆ ಇದ್ದು ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ ಎಂದು ಹೇಳಿದರು. ಈ ಕ್ಷೇತ್ರ ಕಾಲಭೈರವ ದೇವರ ಕ್ಷೇತ್ರ, ಬಹಳಷ್ಟು ಅವರು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವೆಲ್ಲರೂ ಅವರೊಟ್ಟಿಗೆ ಇದ್ದೇವೆ. ನಾವೆಲ್ಲ ಒಟ್ಟಿಗೆ ಇದ್ದು ಈ ಕ್ಷೇತ್ರವನ್ನು, ಯಾಕಂತ ಹೇಳಿದ್ರೆ ಒಂದು ಗಾದೆ ಇದೆ, ಇಲ್ಲಿ ಶಿವಕ್ಷೇತ್ರ ಅದು ಉದ್ಧಾರ ಆಗೋದಿಲ್ವೋ ಅಲ್ಲಿ ಜನರು ಕೂಡ ಬಹಳಷ್ಟು ಉದ್ಧಾರ ಆಗಲಿಕ್ಕೆ ಕಷ್ಟ ಇದೆ ಅಂತ ಹಿರಿಯರು ಹೇಳ್ತಾ ಇದ್ರು. ಆದ್ದರಿಂದ ಶೈವ ಕ್ಷೇತ್ರ, ಪ್ರಧಾನವಾದಂತಹ ಶೈವ ಕ್ಷೇತ್ರ ಇದು ಕಾಲಭೈರವ ದೇವರ ಕ್ಷೇತ್ರ. ನಾವು ಖಡ್ಗ, ತ್ರಿಶೂಲ, ಡಮರುಷ್ಟಂ, ತಥ ಕಪಾಲಂ ಅಂತ ಹೇಳಿ ಅವರನ್ನು ಕರೀತೇವೆ. ಅಂತಹ ದೇವರ ಒಂದು ಯಾರು ಬಂದು ಬೇಡಿದ್ರು ಅವರ ವರಗಳನ್ನು, ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಈ ಕಾಲಭೈರವ ಕ್ಷೇತ್ರ ಬಹಳ ಪ್ರಸಿದ್ಧವಾದ, ಬಹಳಷ್ಟು ಜನ ಹೊರ ದೇಶಗಳಿಂದ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಇದು ಹೀಗೆ ಇದ್ದರೆ ಜನರಿಗೆ ಸ್ವಲ್ಪ ಆದರೂ ಒಳ್ಳೆಯದಾಗಿ ಮಾಡಬೇಕಂತ ಹೊರಟಿದ್ದಾರೆ. ನಾವೆಲ್ಲ ಸೇರಿ ಅವರಿಗೆ ಸಹಾಯಕವಾಗಿ ನಿಂತು ಈ ಒಂದು ಮಠವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮ ಮಹತ್ತರವಾದಂತಹ ಪಾತ್ರ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಜೋಗಿ, ದಕ್ಷಿಣ ಕನ್ನಡ ಜಿಲ್ಲಾ ಜೋಗಿ ಸಮಾಜ ಸೇವಕ ಸಂಘದ ಅಧ್ಯಕ್ಷರಾದ ಅಶೋಕ್ ಕೆ, ಎಸ್ಕೆ ಪುರುಷೋತ್ತಮ್, ಸತೀಶ್, ಉಮೇಶ್, ಮಂಗಳೂರು ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ರಾಜೇಶ್ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.